ನಮಸ್ಕಾರ ಕೇಳುಗರೆ. ಭಾರತದ 13ನೇ ರಾಷ್ಟ್ರಪತಿಯಾಗಿ 2017ರಲ್ಲಿ ನಿವೃತ್ತರಾದ ಭಾರತ ರತ್ನ ಮಾನ್ಯ ಪ್ರಣವ್ ಮುಖರ್ಜಿ ಅವರು ಶಿಕ್ಷಕನಾಗಿ, ಪತ್ರಕರ್ತನಾಗಿ, ರಾಜಕೀಯ ಧುರೀಣನಾಗಿ ಇವರು ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ಮಹಾನ್ ಚೇತನಕ್ಕೆ ಭಾವಪೂರ್ಣ ನುಡಿನಮನವನ್ನು ಸಲ್ಲಿಸುತ್ತೇವೆ. ಇಂದಿನ ಮಂಕುತಿಮ್ಮನ ಕಗ್ಗವನ್ನು ಅವರ ಆತ್ಮಕ್ಕೆ ಸಮರ್ಪಿಸುತ್ತಾ ಇದ್ದೇವೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಇಂದಿನ ಸರಣಿ ಸಂಚಿಕೆ 125. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಆತುರತೆ ಏನು ಇರದು ವಿಧಿಯಂತ್ರ ಚಲನೆಯಲ್ಲಿ, ಭೀತತೆಯು ಇರದು ವಿಸ್ಮೃತಿಯು ಇರದು ಎಂದು ಸಾಧಿಪುದು ಅದು ಎಲ್ಲವನು, ನಿಲ್ಲದೆ ತಪ್ಪದೆ ಬಿಡದೆ ಕಾತರತೆ ನಿನಗೇಕೆ ಮಂಕುತಿಮ್ಮ. ಆತುರತೆಯೇನಿರದು ವಿಧಿಯಂತ್ರ ಚಲನೆಯಲಿ, ಭೀತತೆಯುಮಿರದು ವಿಸ್ಮೃತಿಯುಮಿರದೆಂದು ಸಾಧಿಸುವುದೆಲ್ಲವನು, ನಿಲ್ಲದೆ ತಪ್ಪದೆ ಬಿಡದೆ ಕಾತರತೆ ನಿನಗೇಕೆ ಮಂಕುತಿಮ್ಮ. ಸಾಧಿಸುವುದೆಲ್ಲವನು ನಿಲ್ಲದೆ ತಪ್ಪದೆ ಬಿಡದೆ ಕಾತರತೆ ನಿನಗೇಕೆ ಮಂಕುತಿಮ್ಮ. ಬಂಧುಗಳೇ, ವಿಧಿಯು ಈ ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ನಿರ್ದಿಷ್ಟ ಕ್ರಿಯೆ ಆಲೋಚನೆ ನೆಲೆಯಲ್ಲಿ ಮಾಡುತ್ತಾನೆ. ಅವನದ್ದು ಎಲ್ಲಿಯೂ ಗಡಿಬಿಡಿ ಆತುರತೆ ಇರದು, ಭೀತತೆಯೂ ಇರದು. ವಿಧಿಯು ತಾನು ನಿರ್ವಹಿಸಬೇಕಾದ ಕಾರ್ಯವನ್ನ ಬಿಡದೆ ಸಾಧಿಸುವನು. ಎಳ್ಳಷ್ಟೂ ಕೂಡ ತಪ್ಪದೆ ಸಾಧಿಸಿಯೇ ತೀರ್ತಾನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಇರಬಹುದಾದ ಅಥವಾ ಈ ಜಗತ್ತಿನಲ್ಲಿ ಏನಾಗುವುದೋ ಎಂತಾಗುವುದೋ ಎಂಬ ಕಳವಳ, ಕಾತರತೆ ನಿನಗೆ ಬೇಡ ಎಂದು ಸಲಹೆಯನ್ನ, ಕಿವಿ ಮಾತನ್ನು ಮಾನ್ಯ ಡಿವಿಜಿಯವರು ಈ ಕಗ್ಗದ ಮೂಲಕ ನಮಗೆಲ್ಲರಿಗೂ ಉಲ್ಲೇಖಿಸುವುದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಪ್ರಿಯರೇ, ಮನುಷ್ಯನ ಜೀವನದಲ್ಲಿ ಯಾವುದೇ ಕರ್ಮಗಳನ್ನ, ಯಾವುದೇ ಕಾರ್ಯಗಳನ್ನು ಮಾಡಲು ಹೊರಟಾಗ ಅವನಿಗೆ ಆ ಕೆಲಸದ ಬಗ್ಗೆ ಅಡ್ಡಿ ಆತಂಕಗಳು ಇರುವಂಥದ್ದು ಸಹಜ. ಎಲ್ಲಿ ಏನಾಗ್ತದೋ ಅಂತ ಎಂಬ ಭಯ ಇರ್ತದೆ. ಎಷ್ಟೋ ಬಾರಿ ನಮ್ಮ ಕೆಲಸವನ್ನು ನಾವು ಉತ್ಸಾಹದಿಂದ, ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ ಮಾಡಿದರೂ ಕೂಡ ಪ್ರತಿಫಲ ಎನ್ನುವಂಥದ್ದು ಅಲ್ಲಿ ಸಿಗೋದಿಲ್ಲ, ದಕ್ಕುವುದಿಲ್ಲ. ಇದರ ಬಗ್ಗೆ ನಾವು ಕಾರಣವನ್ನ ಹುಡುಕಿ ಹೊರಟರೂ ಕೂಡ, ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದರೂ ಕೂಡ ತಿಳಿಯುವುದು ಅಲ್ಲಿ ಬಹಳ ಕಷ್ಟ. ಈ ಕ್ಷಣದಲ್ಲಿ ಮನಕ್ಕೆ ಬಹಳಷ್ಟು ಬೇಸರ ಆಗ್ತದೆ, ದುಃಖ ಆಗ್ತದೆ. ಇದು ಸಹಜವಾದಂಥ ಸ್ವಭಾವವೇ ಆಗಿರ್ತದೆ. ವಿಧಿಯು ಎಲ್ಲವನ್ನು ಅರಿತವನು, ಅವನಿಷ್ಟದಂತೆ ನಮ್ಮನ್ನು ಈ ಜಗದಲ್ಲಿ ಪೂರ್ವಜನ್ಮದ ಪಾಪ ಪುಣ್ಯಗಳ ಕರ್ಮದ ಆಧಾರದಲ್ಲಿ, ಲೆಕ್ಕಾಚಾರದಲ್ಲಿ ಆತ ಕುಣಿಸ್ತಾನೆ. ಈ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಯೂ ಕೂಡ ವಿಧಿಯ ಸಂಕಲ್ಪದಂತೆಯೇ ನಡೆಯಬೇಕು. ಯಾರೂ ಕೂಡ ಅದರಿಂದ ಹೊರತಾದವರಲ್ಲ. ದೊಡ್ಡದು ಚಿಕ್ಕದು, ಬಡವ ಶ್ರೀಮಂತ, ಮೇಲು ಕೀಳು, ಹೀಗೆ ಯಾವ ತರತಮ ಭಾವಗಳಿಲ್ಲದೆ ಎಲ್ಲವೂ ಕೂಡ ವಿಧಿಯ ಅಧೀನವೇ ಆಗಿರುವಂಥದ್ದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅದರಂತೆ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಎದುರಾಗುವ ಕ್ಷಣಗಳನ್ನ ಸಂತೋಷದಿಂದ ಸ್ವೀಕರಿಸಬೇಕಂತೆ. ಸ್ವೀಕರಿಸಿ ಅಂತ ಹೇಳೋದು ಬಹಳ ಸುಲಭ. ಯಾಕಂದ್ರೆ ಅವರವರ ಜೀವನದಲ್ಲಿ ಅನುಭವಕ್ಕೆ ಬಂದಾಗ ಅದರ ಬೆಲೆ ಏನು, ಅದರ ಮೌಲ್ಯವೇನು ಎನ್ನುವಂಥದ್ದು ಗೊತ್ತಾಗೋದು. ಅದು ಕಠೋರವಾದಂಥ ಒಂದು ವಾಸ್ತವ ಸತ್ಯ ಅದು. ಹಾಗಾಗಿ ಯಾವುದೇ ಕ್ಷಣದಲ್ಲಿಯೂ ಕೂಡ ನೀವೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಭರವಸೆ ಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಅದು ನಾವು ಮಾಡುವ ಕೆಲಸದ ಮೇಲೆಯೂ ಕೂಡ. ಹೀಗಾಗಿ ಆ ಭರವಸೆಯಲ್ಲೇ ಬದುಕನ್ನ ಸಾಗಿಸೋಣ. ಪ್ರಿಯರೇ, ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮವು ಪ್ರತಿದಿನ ಬೆಳಗ್ಗೆ ಯೂಟ್ಯೂಬ್ನಲ್ಲಿ 7 ಗಂಟೆ ಪ್ರಸಾರ ಆಗುತ್ತೆ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ನೀವು ಮರಿಬೇಡಿ.
ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಆರೋಗ್ಯ ಸೂತ್ರವನ್ನ ತಪ್ಪದೆ ಪಾಲಿಸಿ. ನಾಳೆ ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.